ಹುಬ್ಬಳ್ಳಿಯಲ್ಲಿ ಲಂಚ ಎಂಬ ಪೆಡಂಭೂತಕ್ಕೆ ಅಮಾಯಕ ಬಾಲಕನೊಬ್ಬ ಬಲಿಯಾಗಿದ್ದಾನೆ. ಈ ತಿಂಗಳ 16ರಂದು ಮಧ್ಯಾಹ್ನ ಹರಿಶಯ್ಯ ನಾಗಯ್ಯ ಹಿರೇಮಠ ಎಂಬ ಬಾಲಕನಿಗೆ ಶಿವರುದ್ರಪ್ಪ ಹಾವೇರಿ, ಬಸವನ್ನೆವ್ವ ಪ್ರಭಾಕರ ಕರಿಶೆಟ್ಟರ, ಪ್ರವೀಣ ಕರಿಶೆಟ್ಟರ, ಕುಮಾರ ವೀರಭದ್ರಪ್ಪ ಹಾವೇರಿ ಇವರು ಚಿತ್ರಹಿಂಸೆ ನೀಡಿದ್ರು. ತೀವ್ರ ಗಾಯಗೊಂಡ ಬಾಲಕನನ್ನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈ ನಡುವೆ ಬಾಲಕನ ತಂದೆ ದೂರು ಕೊಡಲು ಆಡೂರು ಠಾಣೆಗೆ ಹೋಗಿದ್ರು. ಆದರೆ ಪೊಲೀಸರು ಮಾತ್ರ ದೂರು ದಾಖಲಿಸಲಿಲ್ಲ. ಪಟ್ಟು ಬಿಡದ ತಂದೆ 3 ದಿನಗಳ ಕಾಲ ಮತ್ತೆ ಪೊಲೀಸ್ ಠಾಣೆಗೆ ಅಲೆದಿದ್ದಾರೆ. ಮೊದಲೇ ಹಿಂಸೆ ನೀಡಿದವರಿಂದ ಲಂಚ ಪಡೆದಿದ್ದ ಪೊಲೀಸರು ಬಾಲಕನ ತಂದೆ ನೀಡಿದ ದೂರನ್ನು ಪರಿಗಣಿಸಲೇ ಇಲ್ಲ. ಇತ್ತ ತಂದೆ ನ್ಯಾಯಕ್ಕಾಗಿ ಅಲೆದಾಡ್ತಾ ಇದ್ರೆ ಅತ್ತ ಬಾಲಕ ನಿನ್ನೆ ತಡರಾತ್ರಿ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾನೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರ ತವರಲ್ಲೇ ಈ ಘಟನೆ ನಡೆದಿದ್ದು, ಲಂಚ ತಿಂದ ಪೊಲೀಸರಿಂದ ಅಮಾಯಕರಿಗೆ ರಕ್ಷಣೆ ಇಲ್ಲ ಅನ್ನೋದು ಸಾಬೀತಾಗಿದೆ. ಅನ್ಯಾಯವಾಗಿ ಬಾಲಕನನ್ನ ಕಳೆದುಕೊಂಡ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡ್ರಿ ಮಗ, ನನ್ನ ಮಗನ ಸಂಕಟ ಅಷ್ಟೇ ಇದೆ. ನನ್ನ ಮಗಳ ಹುಬ್ಬಳ್ಳಿ ಬರ್ಬೇಕಾಯ್ತಲ್ಲ, ಕಟ್ಗೆ ಮಂದಿ ಎಲ್ಲಿ ಅಡ್ಡಾಡ್ದಂಗ 4 ಮಂದಿಗೆ ಅರೆಸ್ಟ್ ಆಗ ಒಬ್ರು ಒಂದು ಕಂಪ್ಲೇಂಟ್ ತಗೊಳಕ್ ತಯಾರಿಲ್ಲ. ನಾನು ಪೋಸ್ಟಲ್ ಮುಖಾಂತರ ಹಾಕಿದಾಗ ಅವ್ರ ಕೈ ಸೇರಿದೆ ಬಿಟ್ರೆ ಇಲ್ಲ ಯಾರು ಕೊಡ್ತಾವ್ರು. ದುಡ್ಡು ತಿಂದು ಎಲ್ಲ ಬರೀ ಲಂಚ ಲಂಚ ಅಲ್ಲ. ನನ್ನ ಮಗ ಸಾಯವರಿಗೆ ಬರೀ ಲಂಚ. ಎಲ್ಲ ಆರ್ಡ್ರ್ ಪೊಲೀಸ್ ಸ್ಟೇಷನ್ನಾಗ ಏನದಾರ ಅವ್ರು ಇವ್ರಂತ ಹೇಳಂಗಿಲ್ಲ. ನಾನು ಅವ್ರಿಗೆ ಒಟ್ಟಿಗೆ ಶಿಕ್ಷೆ ಆಗಲೇಬೇಕು, ಒಟ್ಟಿಗೆ ಶಿಕ್ಷೆ ಆಗಲೇಬೇಕು. ಈ ತರ ಬಡವರ ಮೇಲೆ ಈ ತರ ಅನ್ಯಾಯ ಎಷ್ಟು ಮಾಡಿರೋ ಅನ್ಯಾಯ ಇದೆಲ್ಲ ಬೈಲಿ ಬರ್ಬೇಕಾದ್ರೆ ಆರ್ಡರ್ ಪೊಲೀಸ್ ಸ್ಟೇಷನ್ ಒಳಗಿರ್ತಕ್ಕಂಥ ಸ್ಟೇಷನ್ ಒಳಗೆ ಎಲ್ಲರಿಗೆ ಹಿಂಸೆ ಕೊಡ್ಬೇಕ್ರಿ. ನನ್ನ ಮಗಂತರ ಹಿಂಸೆ ಕೊಡ್ಬೇಕ್ರಿ ಅವ್ರಿಗೆ ಅಂತ ನನ್ನ ಮನಸ್ಸಿಗೆ ನನ್ನ ಕುಟುಂಬಕ್ಕೆ ಸಮಾಧಾನ. ಈಗ ನಾನು ಪೋಸ್ಟಲ್ ಆರ್ಡರ್ ಮುಖಾಂತರ ಹಾಕೋವರೆಗೆ ಒಂದು ಕಂಪ್ಲೇಂಟ್ ತಗೊಂಡಿಲ್ಲ ಅಂದ್ರೆ ಇವ್ರು ಎಷ್ಟರ ಮಟ್ಟಿಗೆ ಇರ್ಬೋದು. ಇದು ನನ್ನ ಮಗಳು ಕೇಳ್ರಿ ಎಷ್ಟು ಸರಿ ಅಡ್ಡಾಡಿ ನನ್ನ ಹೆಂಡತಿಗೆ ಅಪ್ಪಾಜಿ 3 ದಿನ ಅಡ್ಡಾಡ್ತಾವಾಗಿದ್ದು ಒಬ್ರು ಕಂಪ್ಲೇಂಟ್ ತಗೊಳ್ಳಿಲ್ಲ. ಅವ್ರ ನಮ್ಮ ಅಪ್ಪಾಜಿನ ಬೇರೆ ಡೇಟ್ ಐತಿ ಮತ್ ನಾಳೆ ಇವತ್ತಿನ ಮಾಡ್ಸ್ಯಮ್ಮ ಅಂತ ಅನ್ಗಲ್ಲಿ ಕಳಿಸಿ ನಮ್ಮ ಅಪ್ಪಾಜಿ ಒಂದ ಎಷ್ಟು ಅಡ್ಡಾಡ್ತ ಅವ್ರು ನೋಡಿದ್ ನನಗೆ ಹೊಟ್ಟೆಗೆಲ್ಲ ಸಂಕಟ ಬಿತ್ತು. ನಮ್ ತಮ್ಮನ್ ಏನ್ ಮಾಡೋದು ನಂಗೆ ಗೊತ್ತಿಲ್ಲ. ನಂಗೆ ತಮ್ಮ ಬೇಕು. ಲಂಚ ಎಷ್ಟು ತಿನ್ಬೇಕಂತ ಅದರಲ್ಲ ಯಾರು ಹೇಳಿದ್ ಲಂಚ ತಿನ್ರಿ ಅಂತ. ನೀವು ಗೌರ್ಮೆಂಟ್ ಕಡೆ ಸಂಬಳ ಸಾಕಾಗಲ್ಲ. ನಂಗೆ ತಮ್ಮ ಬೇಕು. ಆ ಲಂಚ ತಗೊಂಡು ಎಷ್ಟು ದಿನ ಬದುಕ್ತೀರಿ? ಅದ ನಿಮ್ಮ ಮಕ್ಳಿಗಾಗಿದ್ರ ಬರ್ತಿದ್ರಲ್ಲ ಮುಂದ. ಈಗ ಯಾರು ಬರ್ತಾರ? ಬಡವ್ರಿ ಅದ್ರ ಬೆಲೆನೇ ಇಲ್ಲನ್ರಿ. ಇಲ್ಲ ನಂಗೆ ತಮ್ಮ ಬೇಕು. ಏನಾರ ಮಾಡಿ ನಮ್ ಜಿಲ್ಲೆ ಒಳಗ ಅಂತಂದ ನಮ್ ತಮ್ಮಗ ಏನ್ ಮಾಡ್ಯಾರ ನೋಡವೆಲ್ಲ ಅರೆಸ್ಟ್ ಮಾಡಿಲ್ಲ. ನಾನು ಇದು ಮಾಡೇನಿ, ವಿಡಿಯೋ ಮಾಡೇನಿ. ಆ ವಿಡಿಯೋ ನೋಡ್ಬೇಕು, ಎಲ್ಲಾರು ನೋಡ್ಬೇಕು. ಈ ವಿಡಿಯೋನ ಆ ವಿಡಿಯೋ ಕಳಿಸ್ತಾನೆ, ಎಲ್ಲದಕ್ಕೂ ವೈರಲ್ ಮಾಡ್ತಾರೆ. ನಂಗೆ ನನ್ನ ತಮ್ಮಗೆ ಏನ್ ಅನ್ಯಾಯ ಆಗೈತೆ ಅದಕ್ಕೆ ಎಲ್ಲದಕ್ಕೂ ನ್ಯಾಯ ಬೇಕು ಬೇಕು ಬೇಕು. ನಮ್ ಸಂಬಂಧ ನೋಡ್ಬೇಕಿದನ್ನ ಇದು ನೋಡ್ಬೇಕು, ಎಲ್ಲರೂ ನೋಡ್ಬೇಕು. ನಮ್ ತಮ್ಮಗ ನ್ಯಾಯ ಸಿಗ್ಬೇಕು. ನ್ಯಾಯ ಬೇಕು ನಮಗ.